ಸಾಧಾರಣ ಸೊಂಟ ಬೆನ್ನು ಕುತ್ತಿಗೆ ಎಲ್ಲ ನೋವಾಯ್ತಮ್ಮ. ಅದೇ ನನಗೆ ಒಂದು ವಾರ ಮಲಗಿದ ಅನುಭವ ಆಗ್ತಾ ಉಂಟು. ನಿನಗೆ ಅಂತಲ್ಲ ನನಗೂ ಹಾಗೆ ಅಮ್ಮ ಆಗ್ತದೆ. ಒಂದು ಕೆಲಸ ಮಾಡಮ್ಮ, ಏನು? ಒಂದು ಚಿಮಿನಿ ಇಟ್ಕೊಂಡು ಹೋಗಿ ಅಲ್ಲಿ ಸಂಜೋಣ್ಣನ ಮನೆಯಲ್ಲಿ ಬೆಳಗಾಗಿದೆ ಅಂತ ನೋಡ್ಕೊಂಬ ಅಮ್ಮ. ಹಾಗೆ ಒಂದು ಕ್ರಮ ಉಂಟೇನ ಇಲ್ವಾ? ಇಲ್ಲಿ ಒಮ್ಮೆ ಬೆಳಗ್ಗೆ ಆಗುದಿಲ್ಲ, ಅಲ್ಲಿ ಬೆಳಗ್ಗೆ ಆಗ್ತದೆ ಅಂತ ಉಂಟಾ? ಹಾಗಾದ್ರೆ ಒಂದು ಕೆಲಸ ಮಾಡಮ್ಮ, ಸಮಯ ಪಾಲನೆಗೆ ಬೇಕಾಗಿ ಒಂದು ಒಳ್ಳೆ ಉದಯ ರಾಗದಲ್ಲಿ ಹಾಡಮ್ಮ. ಅಯ್ಯೋ, ನೀನು ಹಾಡು ಅಂತ ಹೇಳುವಾಗ ನೆನಪಾಯ್ತು. ಯಾವುದು? ನಿನ್ನ ಅಪ್ಪ ಹೋದ ಮೇಲೆ ನಾನು ಬದುಕಿದ್ದೆ ಅದರಲ್ಲಿ ಅಲ್ಲ, ಹಾಡಿನಲ್ಲಿಯಾ? ಹಾಡಿನಲ್ಲಿ. ಯಾರ ಹಾಡಿನಲ್ಲಿ? ಯಾರ ಹಾಡು ಅಂತ ಹೇಳುದು ಅವರುಂಟಲ್ಲ, ನನಗೆ ಒಂದೊಂದು ಕಲಿಸಿದ ಆ ಮಟ್ಟುಗಳು, ಆ ಪೆಟ್ಟುಗಳು, ಆ ತಿಟ್ಟುಗಳು. ಹಾಗಾದ್ರೆ ಅದೇ ಹಾಡಿಯಲ್ಲಿ ನೀನೊಮ್ಮೆ ಹಾಡಮ್ಮ. ಹಾಡಿಯಲ್ಲಿ ಅಲ್ಲ, ಹಾಡನ್ನು ಹಾಡಿ ನನ್ನ ಮನಸ್ಸನ್ನು. ರಂಗನಾಯಕ ರಾಜೀವಲೋಚನ ರಮಣಾನಿ ಬೆಳಗಾಗಿ ತೇಳೆನ್ನುತ್ತ ಅಂಗನೇ ಲಘುವಿದ ಪತಿಯ ನಿಬ್ಬಿಸಿದೆನು. ಅಂಗನೇ ಲಘುವಿದ ಪತಿಗೆ ನೆಬ್ಬಿಸಿದೆಳು. ಸಿಂಗಾರದ ನಿದ್ರೆ ಸಾಕೆನ್ನುತ್ತ ಸಿಂಗಾರದ ನಿದ್ರೆ ಸಾಕೆನ್ನುತ್ತ ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು ಅಕ್ಷಿ ತೆರೆದು ಬೇಗ ಏಕೆಸೆಂದು ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಚಿಲಿಪಿಲಿ ಗುಟ್ಟುತ್ತ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತ ಚಿಲಿಪಿಲಿ ಗುಟ್ಟುತ್ತ ಸೂಕ್ಷ್ಮದಲ್ಲಿ ಸ್ಮರಿಸುವ ರೋಷಿ ಹರಿಗೆ ಹರಿಯೇ ಶ್ರೀರಂಗನಾಯಕ ರಾಜೀವಲೋಚನ ರಮಣನಿ ಬೆಳಗಾಗಿ ತಿಳಿಲ್ಲುತ್ತ ನಿದ್ರೆ ಸಾಕೆಲ್ಲುತ್ತ ರಂಗಾಗ ಎಣ್ಣೆಯಲ್ಲಿ ಕೂತವರೊಳಗೆ ನೆಲೆಯಾಗು. ಇವನ ಕುಟುಂಬಕ್ಕೆ ನಾಯಿ ಕೆಮ್ಮಿರಬೇಕು. ನೆಲೆಯಾಗು. ಒಂದೇ ಪ್ರಶ್ನೆ, ಒಂದೇ ಉತ್ತರ. ಕುಂತವರಲ್ಲಿ ನಿಂತವರಲ್ಲಿ ಚಂಡಿಗೊಬ್ಬ ಮ್ಯಾವ್. ಚಂಡಿಗೊಬ್ಬರ ಮಿಯಾವ್. ಒಂದು ಮನೆಯಲ್ಲಿ ಒಂದು ಹೆಂಗಸು ಮತ್ತೊಂದು ಗಂಡಸರಿರ್ತಾವೆ. ಗಂಡಸಾದವನಲ್ಲಿ ಬಂದು ಚಂದಗೋಪ ಯಾರು ಅಂತ ಕೇಳ್ತಿಯಲ್ಲ, ಚಂದಗೋಪ ನಾನೇ. ಲಂಡಿ ಪುಷ್ಟಿ ನಿನ್ನ ಬಾಳೆ
ಮುಸುಕಿ ಹೊರಗೆ ಕಂಡು ಹೇಳಲು ಇವನ ಮನೆಯಲ್ಲಿ ಯಾರೋ ನೆಲಚಕ್ರ ಬಿಟ್ಟದ್ದು ಅರ್ಧ ಸುಟ್ಟೋಗಿ ಅರ್ಧ ಉಳಿದಿತ್ತು, ಅದಕ್ಕೆ ಇವನ್ ನೆಲಚಕ್ರದಾಗಿ ತಿರುಗುದಿವ. ಅವನನ್ನು ಹೆರುವಾಗ ಎಲ್ಲೋ ನಾಯಿ ಅಡ್ಡ ಹೋಗಿದ. ಚಂದಗೋಪ ನೀನಾ? ನಾನೇ. ಒಳಗೆ ಯಾರಿರುದು? ಒಳಗೆ ಆಚೆ ಬದಿಯಲ್ಲಿ ಅಮ್ಮ ಇರುದು ಬಾಗಿಲಲ್ಲಿ. ಅಲ್ಲೆಲ್ಲ ಒಳಗೆ ಒಳಗೆ ಅಕ್ಕ ತಂಗಿಯರು ಗಸಗಸೆ ಪಾಯಸ ತಿಂತಾ ಇದ್ದಾರೆ. ಒಳಗಡೆ ಅಕ್ಕ ತಂಗಿಯರು ಗಸಗಸೆ ರಾಧೆ ಮತ್ತು ಚಂದ್ರಾವಳಿ ಇಬ್ಬರು ಮಾತಾಡ್ತಾ ಆಟವಾಡ್ತಾ ಗಸಗಸೆ ಪಾಯಸ ತಿಂತಾ ಇದ್ದಾರೆ. ರಾಧೆ ಅಲ್ಲ, ಅದೇ ಉಷ್ಣ. ಉಷ್ಣ ಯಾವ್ದು? ಗಸಗಸೆ ಪಾಯಸ ತಿಂದ್ರೆ ಉಷ್ಣ ಆಗ್ತದ? ಒಳಗಿರುದು ಉಷ್ಣ. ಉಷ್ಣ ಉಷ್ಣ ಅಂದ್ರೆ ಉಷ್ಣ ಉಷ್ಣ ಕೃಷ್ಣ. ಹಾಗಾದ್ರೆ ರಾಧೆ ಹೋದದ್ದು ಯಾವ? ರಾಧೆ. ರಾಧೆ ಮತ್ತಿದ್ಯಾ ಭೂತ ಎಂತ ತಲೆಗೆಟ್ಟ. ಹಾಗಾದ್ರೆ ಒಳಗಿರುವುದು ರಾಧೆ ಅಲ್ಲ, ರಾಧೆ ಇಲ್ಲಿದ್ದಾಳೆ. ಇವನೇನು ಉಷ್ಣ ಕೃಷ್ಣ ಅಂತ ಇದ್ದಾನೆ, ಏನು ಹೆಚ್ಚಮ್ಮೆ ಆಗಿರ್ಬೇಕು. ಮಗಳು ಮೂಡಿ ನಿನ್ನನೀಗ ಮಗಳು ಒಳಗಿದ್ದದ್ದು ಯಾರು ಹೇಳು? ಯಾರು ಒಳಗಿದ್ದದ್ದು ಯಾರು ಹೇಳು? ಮಾತಾಡಿದ್ರೆ ಜಾಗತ್ತೆ ಹೇಳು. ಯಾರು ಹೇಳು? ಹೇಳು, ಬೇಗ ಹೇಳು. ನನ್ನ ಮರ್ಯಾದೆ ತೆಗ್ದೆ. ಒಳಗೆ ಹೋಗುವಾಗ ನನ್ನ ಅಕ್ಕ ರಾಧೆ ಅಂತಲೇ ಭಾವಿಸಿಕೊಂಡು ಹೋದದ್ದು ನಾನು. ಆಮೇಲೆ ಒಳಗೆ ಹೋದ ಮೇಲೆ ಗೊತ್ತಾಯಿತು ಅದು ಹೆಣ್ಣಲ್ಲ, ಹೆಣ್ಣು ವೇಷ ಅಂತ. ಸ್ತ್ರೀ ವೇಷ ಅಂತ ಗೊತ್ತಾದ್ಮೇಲೆ ಅಮ್ಮನನ್ನು ಕರಿಬೇಕಿತ್ತಲ್ಲ. ಅಮ್ಮನಿಗೆ ಗೊತ್ತಿಲ್ಲದ ಸ್ತ್ರೀ ವೇಷದವರು ಯಾರಿದ್ದಾರೆ? ಏನು ನಿನ್ನ ಅಮ್ಮನಿಗೆಲ್ಲ ಸ್ತ್ರೀ ವೇಷದವರ? ಅಷ್ಟು ಭಯಂಕರ ನೀನು ಸ್ತ್ರೀ ವೇಷದವರಲ್ಲಿ. ಯಾರು ಸ್ತ್ರೀ ವೇಷದವ? ಯಾರು? ಹೋಗ್ಬೇಕಿತ್ತು, ಕರಿಬೇಕಿತ್ತು, ಹೇಳ್ಬೇಕಿತ್ತು. ಕರಿಬೇಕಿತ್ತು. ಆಗಲಿಲ್ಲ. ಯಾಕೆ ಆಗಲಿಲ್ಲ? ಅದೇ ಅವನೆರಡು ತುಟಿಗಳಿಂದ ನನ್ನೆರಡು ತುಟಿಗಳನ್ನು ಕಚ್ಚಿ ಹಿಡಿದಿದ್ದಂತೆ. ಅದನ್ನೆಲ್ಲ ಅಷ್ಟು ಜೋರು ಬೊಬ್ಬೆ ಹೊಡೆದು ಹೇಳಬೇಕು ಅಂತ ಇಲ್ಲ. ಅದೊಂದು ಅಷ್ಟು ದೊಡ್ಡ ವಿಷಯವ. ನನಗೆ ಅಂತದ್ದೆಲ್ಲ ಜೀವನದಲ್ಲಿ ಎಷ್ಟು ಬಾರಿ ಅನುಭವ ಆಗಿದೆ. ಆದ್ರೂ ನಿಮಗಾಗಿದೆ ಅಮ್ಮ, ನನಗಿಲ್ಲದ ಅವಕಾಶವನ್ನು ಇವಳ ತುಟಿಯನ್ನು ಅವನು ಉಪಯೋಗಿಸಿಕೊಂಡಲ್ಲ. ಹೋಗ್ಲಿ, ಬಾಯಿ ತೆರೀಲಿಕ್ಕೆ ಆಗಲಿಲ್ಲ. ನಿನ್ನ ತುಟಿಯನ್ನು ಅವನ ತುಟಿಯಿಂದ ಕಚ್ಚಿಡ್ದಿದ್ದ. ನಿನಗೆ ಕೈ ಸರಿತಲ್ಲ. ಆ ಮಂಚದ ಅಡಿಯಲ್ಲಿ ಹಪ್ಪಳ ಡಬ್ಬಿತ್ತು, ಪಟ 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 ಅಂತ ಹೊಡಿಬೇಕಿತ್ತು. ಯಾಕೆ ಹೊಡಿಲಿಲ್ಲ? ಹೇಗೆ ಬಡಿಯುವುದಂತೆ? ಅವನೆರಡು ತೋಳುಗಳು ಅಯ್ಯೋ, ಎರಡು ತೋಳುಗಳಿಂದ ಕಟ್ಟಿ ಎಲ್ಲ ಈಗ ಪಕ್ಕದ ಮನೆಯವರಿಗೆ ಇಡೀ ನಾತ ಬಂತು. ಅದನ್ನಷ್ಟು ಜೋರಾಗಿ ಹೇಳಿದ. ನನಗಿಲ್ಲದ ಅವಕಾಶವನ್ನು ಎರಡನೇ ಬಾರಿಯೂ ಅವನೇ ಉಪಯೋಗಿಸಿಕೊಂಡ. ಹಾಗಾದ್ರೆ ನಿನ್ನನ್ನು ಕಚ್ಚಿಡ್ದ, ನಿನ್ನನ್ನು ಅಪ್ಪಿಡ್ದಂತ ಅವ ಯಾರು ಅಂತ? ಯಾರಂತ? ಯಾರು ಹೇಳು? ಅಯ್ಯೋ ಅದೇ ಹೇಳು. ಸಾಮಾನ್ಯದವನಲ್ಲ ಅವನು. ಮತ್ತೆ ನಂದಗೆ ಬಾಲನು, ಧ್ರುವನಿಗೆ ತಾತನು, ಇಂದು ಮುಖಿಯರಿಗೆ ಯೌವನನು, ಮಂದಗರ್ವಿತರಿಗೆ ದುಷ್ಟನು, ಶರಣರ ವೃಂದಕ್ಕೆ ನಾನಾ ವೇಷದವನವನು. ವೇಷದವನ ಗಿದ್ದ ಕಾಣುವುದು, ಒಮ್ಮೆ ಎತ್ತರ 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 ಕಾಣುವುದು. ಹೇಗಿದ್ದವ? ಒಮ್ಮೆ ಗಿದ್ದ ಕಾಣುವುದು, ಒಮ್ಮೆ ಎತ್ತರ ಎತ್ತರ ಎತ್ತರವಾಗಿ ಕಾಣುವುದು, ಒಮ್ಮೆ ದಪ್ಪ ದಪ್ಪ ದಪ್ಪಾಗಿ ಕಾಣುವುದು, ಒಮ್ಮೆ ತೆಳ್ಳಗೆ ತೆಳ್ಳಗೆ ತೆಳ್ಳಗಾಗಿ ಕಾಣುವುದು, ಗಿಡ್ಡ ಇದ್ದ ಶ್ರೀ ಬೆಳ್ಳಗೆ ಬೆಳ್ಳಗೆ ಬೆಳ್ಳಗಾಗಿ ಕಾಣುವುದು, ಒಮ್ಮೆ ಕಪ್ಪು 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 ಕಪ್ಪಾಗಿ ಕಾಣುವುದು. ಗಿಡ್ಡ ಇದ್ದ ಸ್ತ್ರೀವೇಷ ಯಾರು? ಇಲ್ಲಿ ಸಂತೋಷ. ಉದ್ದ ಇದ್ದದ್ದು ರಕ್ಷಿತ ಭಟ್ರೆ. ಕಪ್ಪು ಕಪ್ಪು ಇದ್ದದ್ದು ಪ್ರಜ್ವಲನ ಸ್ತ್ರೀವೇಷ. ಕುಳ್ಳಗಿದ್ದದ್ದು ಸೀತಾರಾಮನ ಶ್ರೀವೇಷ. ಅವನಿಲ್ಲ, ಅವನು ಸ್ತ್ರೀವೇಷ ಮಾಡುದಿಲ್ಲ. ಯಾರು ಹೇಳಿದ್ದು? ತೋರ ಇದ್ದದ್ದು ಅಂಬ ಪ್ರಸಾದ. ಹಾಗಾದ್ರೆ ಇಷ್ಟು ಸ್ತ್ರೀವೇಷ ರೂಪವನ್ನು ಧರಿಸಿದ ಒಟ್ಟು ಯಾರಂತವ? ಮುಚ್ಚಿ ತೆರೆಯುವುದರೊಳಗೆ ಇಷ್ಟೊಂದು ಬದಲಾವಣೆಗಳನ್ನು ಕಂಡೆ ಅವನಲ್ಲಿ. ಸಾಮಾನ್ಯದವನಲ್ಲ. ಯಾರು? ತಂದೆಗೆ ಮಗನು, ಮಗನಿಗೆ ತಂದೆ, ತಾಯಿಗೆ ಮಗಳು, ಮಗಳಿಗೆ ತಾಯಿಯು, ಅಕ್ಕನಿಗೆ ತಂಗಿಯು, ತಂಗಿಗೆ ಅಕ್ಕನಿಗೆ, ಅಣ್ಣನಿಗೆ ತಮ್ಮನು, ತಮ್ಮನಿಗೆ ಅಣ್ಣನು, ಗಂಡನಿಗೆ ಹೆಂಡತಿಯು, ಹೆಂಡತಿಗೆ ಗಂಡನು.
ಇದು ಒಟ್ಟಾರೆ ಕಿರಿಕಿರಿ ಸಂತಾನ ಆಯ್ತು ನಮ್ದು ಇಡೀ. ಹಾಗಾದ್ರೆ ಅವ ಒಟ್ಟು ಏನಂತೇವ? ಅಯ್ಯೋ, ಪ್ರಪಂಚದಲ್ಲಿರುವಂತ ಎಲ್ರಿಗೂ ಅವನೇ ಗಂಡ. ಪ್ರಪಂಚದಲ್ಲಿರುವ ಎಲ್ಲಾ ಚರಾಚರ ಜೀವರಾಶಿಗಳಿಗೆ ಆತ ಗಂಡ ಹೌದಾಗಿದ್ರೆ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡು. ಓ ಅಲ್ಲಿ ಕೂತ ಭಾಗವತರಿಗೆ ಅವನೇನು? ಓ ಚಂಡೆಯವರಿಗೆ ಏನು? ಅವನೇ ಗಂಡ. ಅವನಿಗೆ ಅವನೇ ಗಂಡ. ಓ ಅವರಿಗೇನು? ಓ ಇವರಿಗೇನು? 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 ನನಗೇನು? ನನ್ನ ಅಮ್ಮನಿಗೇನು? ಅತ್ತೆಗೂ ಅವನೇ ಗಂಡ. ಶಿವ ಶಿವ. ಇಷ್ಟು ವರ್ಷದಿಂದ ಕಾದುಕೊಂಡು ಬಂದ ನನ್ನ ಪತಿವ್ರತ ಧರ್ಮವನ್ನು ಒಂದು ಗಳಿಗೆಯಲ್ಲಿ ಹಾಳಾಗಿದಳು. ಇಲ್ಲ ಮಗು, ಅದು ಹಾ ದೀಪ ಕಾಣಿಸ್ತಾ ಉಂಟು ಎಲ್ಲಿ ಮೇಲಿಂದ. ದೀಪ ಕಾಣಿಸ್ತಾ ಉಂಟಲ್ಲಮ್ಮ, ಕತ್ತಲಾಗ್ತಾ ಬಂತು, ದೀಪ ಮರೆ ಆಗ್ತಾ ಉಂಟು, ಮರೆ ಆಗ್ತಾ ಉಂಟು. ನಿನ್ನ ಬದುಕಿನಲ್ಲೂ ಕತ್ತಲು ಆವರಿಸ್ತಿದೆಯಮ್ಮ. ಇನ್ನು ನಾನು ಬದುಕಲಾರೆ ಮಗು. ದೊಡ್ಡದಾದ ಪಾಳು ಬಾವಿಗೆ ಬಿದ್ದು ಎಂತದು ಬೇಡ ಅತ್ತೆ. ಇಲ್ಲ, ನಾನು ಸಾಯುವುದೇ. ಅಮ್ಮ ಹೋಗುವಾಗ ಬೀಗ ಕೈಯ ಗೊಂಚಲನ್ನಾದ್ರೂ ಕೊಟ್ಟು ಹೋಗಮ್ಮ. ಬೀಗದ ಕೈಯನ್ನು ಕೊಡ್ತಿದ್ದ ಮಗ, ಆದರೆ ನೀನು ಸರಿಯಾದ ಗಂಡಸಲ್ವೋ ಇಲ್ವೋ ಎನ್ನುವಂತಹ ಪ್ರಶ್ನೆ ನನ್ನಲ್ಲಿ ಇನ್ನೂ ಪ್ರಶ್ನಾತೀತವಾಗಿ ಉಳಿದಿದೆ. ನಿನ್ನ ಶವ ಸಂಸ್ಕಾರ ಮತ್ತು ವೈಕುಂಠ ಸಭಾರಾಧನೆಗೆ ಖರ್ಚಿಗೆಲ್ಲಿಯಮ್ಮ? ಆದರೆ ಅದಕ್ಕಿಂತ ಮೊದಲು ನೀನು ಗಂಡ ಎನ್ನುವುದನ್ನು ತೋರಿತು, ಆಮೇಲೆ ಒಟ್ಟಿದ ಕಾಷ್ಟವನ್ನಿಟ್ಟನು. ಯಾವಾಗ ನನಗೆ ಸರ್ವೋತ್ತವಾಗಿದ್ದಂತ ಅಮ್ಮ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಇನ್ನು ಯಾರೂ ಹಂಗು ನನಗಿಲ್ಲ. ನಿನ್ನನ್ನು ಕೊಚ್ಚಿ 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 ನಾಯಿಗೆ ಬಿಸಾಕ್ತಾ ಇದ್ದೀನಿ. ನಾಯಿಗಳಿಗೆ ಅಪಮಾನ. ಹಾಗೆ ನಿನ್ನನ್ನು ಬಿಡುವುದಿಲ್ಲ. ದಗದಗನೆ ಉರಿತಿರುವಂತಹ ಬೆಂಕಿ ಇದೆ, ಆ ಬೆಂಕಿಗೆ ನಿನ್ನನ್ನು ಹಾಕಿ ಸುಟ್ಟು ಕರಕಲಾಗಿಯೇ ಹೋಗಬೇಕು. ನಾನು ಉರಿಯುವಂತಹ ಅಗ್ನಿಗೆ ಹಾರ್ತೇನೆ ಕೃಷ್ಣ. ಎಲ್ಲ ಸ್ತ್ರೀ ಸಮೂಹವೇ ನಾಶವಾಗಿ ಹೋಯಿತು. ಇನ್ನು ನಾನು ಒಬ್ಬಂಟಿಗ, ಯಾವ ಸಮಸ್ಯೆ ಇಲ್ಲ, ಹಾಯಾಗಿ ಊಟ ಮಾಡಿದ, ಮಂಚದಲ್ಲಿ ಮಲಗಿದ. ಹೌದು, ದಗದಗನೆ ಉರಿತಿರುವಂಥ ಬೆಂಕಿಗೆ ಇವಳನ್ನು ನಾನು ಹಾಕಿದ್ದೇನೆ. ಇವಳ ಜೊತೆಯಲ್ಲಿ ಅವಳು ಹಾರಿದ್ದಾಳೆ. ಯಾಕೆ ಹೆಣ ಸುಟ್ಟ ವಾಸನೆ ಬರುವುದಿಲ್ಲ? ಕೊನೆಗೆ ಕೂದಲು ಚರ್ಮ ಸುಟ್ಟ ವಾಸನೆ ಆದರೂ ಬರಬೇಕಿತ್ತಲ್ಲ. ಹಾಗಾದರೆ ಏನು? ನನಗೊಂದು ಅರ್ಥವಾಗುತ್ತೆ ಇಲ್ಲ. ಶ್ರೀಮಂತರ ಮನೆಯಲ್ಲಿ ಇಂಥ ವ್ಯವಹಾರ ನಡೆದದ್ದಾದರೂ ಸತ್ಯವೇ? ದಗದಗನೆ ಉರಿತಿರುವಂಥ ಬೆಂಕಿ ಶೀತಲವಾದದ್ದಾದರೂ ಯಾಕೆ? ಹೆಣ ಸುಟ್ಟರೂ ವಾಸನೆ ಬಾರದಂತೆ ಹಾಕಿರುವ ದ್ರವ್ಯಗಳಾದರೂ ಏನು? ಬೀಭತ್ಸಕ, ಭಯಂಕರ, ಅದ್ಭುತ, ಭಯಾನಕ, ರೋಮಾಂಚನ. ಇದಕ್ಕೆಲ್ಲ ಉತ್ತರ ಒಂದು ಸಣ್ಣ ತಿರುವಿನ ನಂತರ. ಉರಿಯುವ ಉರಿಯಲಿ ಕಂಡ ಚಂದನೋ ಉರಿಯುವ ಉರಿಯಲಿ ಕಂಡ ಚಂದನೋ ಮೆರೆವಾ ಪೀತಾಂಬರ ಚತುರ್ಭುಜ ಕರದಿ ಶಂಖ ಚಕ್ರ ಗದೆ ಪದ್ಮಾದಿ ರೇಖೆಯಲಿ ಕರದಿ ಶಂಖ ಚಕ್ರ ಗದಾ ಪದ್ಮಾದಿ ರೇಖೆಯಲಿ ಅರಸಿ ಚಂದ್ರ ನಿರಲೋ ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸಗಿತ ಎಡಬಲದ ತೊಡೆಯಲಿ ಆಡುತ್ತಲಿರಲು ವಿಸ್ಮಿತ ನಾದ ನಡಿಗಡಿಗೆ
ಜಯ ಜಯ ಪರಮಾತ್ಮ ಕೃಷ್ಣ 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 ಎಂತಹ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ಕೋಟಿ ಸೂರ್ಯ ಪ್ರಭೆಯು ಏಕಕಾಲದಲ್ಲಿ ಧರೆಗಿಳಿದು ಬಂದಂತೆ ಭಾಸವಾಗುತ್ತಾ ಇದೆ. ನಾನು ದ್ವೇಷಿಸಿರುವಂತಹ ಕೃಷ್ಣ ಈತನೇ? ಹಾಗಾದರೆ ನನ್ನ ಕಣ್ಣ ಮುಂದೆ ಕಂಗೊಳಿಸುವಂತಹ ಪರಮಾತ್ಮನು ಈತನೇ? ನನಗೊಂದು ಅರ್ಥವಾಗುತ್ತಾ ಇಲ್ಲ. ಓ ಕಮಲದಳ ನಯನ ಕಾಲೀಯ ಮತನ ಕಿಸಲಯೋ ಪಮಚರಣ ಸೇವ್ಯ ಕುಜಹರ ಕೂರ್ಮ ಸಮಸತ್ಕಪೋಳ ಕೇಯೂರಹಾರ ಕೈರವ ಶ್ಯಾಮ ಕೋಕರ್ಣದ ಗೃಹೇ ರಮಣ ಲೀಲಾ ಲೋಲ ಗೋಪಾಲ ಮಾಯಾಲೋಲ ಮುರುಳಿಲೋಲ ವೇಣುಗೋಪಾಲ ಸಾಮಗಾನ ವಿಲೋಲ ರಾಧಾಲೋಲ ವನಮಾಲ ಸಾಮಾಂಗಲಾಂಗ ಯಜ್ಞಾಂಗ ಕರುಣಾಪಾಂಗ ಪಾದೋದಿತಗಂಗ ಕಾಂತಾಂತರಂಗ ಗೋಪಿ ಹೃದಯ ಪ್ರೇಮಾಂತರಂಗ ದುರ್ಮದ ಭಂಗ ಶರಣ ಜನ ಬಹುಭಂಗ ಶರಣ ಜನಯ್ಯ ವಟಪತ್ರ ಶಯ್ಯ ಸಾಧುಜನ ಸಹಾಯ ಸುರಮುನಿ ಸೇವ್ಯ ಅಜಭೋ ವಂದ್ಯ ವಿಮಲ ವಿಠಲ ಸಲಿಲ ಸುಶೀಲ ನಿತ್ಯ ನಿರ್ಮಲ ಅಜಿತ ಅಮಿತ ಶ್ರೀನಾಥ ಲೋಕನಾಥ ಜಗನ್ನಾಥ ಗಂಗಾ ಪಿತ ರತಿ ಪತಿ ಪಿತ ತ್ರಿಭುವನ ವಂದಿತ ನಾರದ ಸನ್ನುತ ಶ್ರೀಹರಿ ಶೌರಿ ಉದಾರಿ ಮುರಾರಿ ನರಾರಿ ಕುಜನಾರಿ ಧನುಜಾರಿ ಗಿರಿದಾರಿ ಪೀತಾಂಬರದಾರಿ ಮಧುಕೈಟಪಾರಿ ಭವಭಯಾರಿ ಶ್ರೀಪತಿ ಗೋಪತಿ ಯದುಪತಿ ಮಹಿಪತಿ ರಘುಪತಿ ಸೀತಾಪತಿ ರಮಾಪತಿ ಕೈವಲ್ಯಪತಿ ಇಂದಿರಾಪತಿ ಮೇದಿನಿಪತಿ ಮಾಯಾಪತಿ ನಿಖಿಲ ಜಗತ್ಪತಿ ಸುಪ್ರೇಮಮೂರ್ತಿ ಶ್ರುತಕೀರ್ತಿ ಸಂಸ್ಕೃತಕೀರ್ತಿ ಸುನಾಭ ಪದ್ಮನಾಭ ಅಂಬುಜನಾಭ ಶ್ರೀವಲ್ಲಭ ವಧುವಲ್ಲಭ ಕೋಟಿ ಸೂರ್ಯ ಸಮಪ್ರಭ ಜಗದೇಕನಾಥ ಸಕಲ ಸಜ್ಜನ ವಿನುತ ಪುಂಡರೀಕಾಕ್ಷ ಪಾಂಡವಪಕ್ಷ ಲಕ್ಷ್ಮೀವಕ್ಷ ಅರವಿಂದಾಕ್ಷ ನಳಿನಾಕ್ಷ ಅಂಬುದಳಾಕ್ಷ ವಿನೂತ ವಿರೂಪಾಕ್ಷ ವಿಶಾಲಾಕ್ಷ ನೀರಜಾಕ್ಷ ಇಂದಿರೇಶ ಸುಂದರೇಶ ಅವಿನಾಶ ಇನಕುಲೇಶ ಯಜ್ಞೇಶ ರೂಪೇಶ ವರದೇಶ ಪಂಡರೀಶ ಕಮಲೇಶ ದೇವೇಶ ವಿಕುಂಠೇಶ ಕೃಷ್ಣ ವಾಸುದೇವ ಮುಕುಂದ ಮುರಹರಿ ಪದ್ಮನಾಭ ಪಂಕಜವಲ್ಲಭ ಗರುಡಧ್ವಜ ನೀಲಾಂಬರ ಲಕ್ಷ್ಮೀಪತಿ ರಮಾರಮಣ ಕೋದಂಡರಾಮ ಶ್ರೀರಾಮಚಂದ್ರ ಶಂಖ ಚಕ್ರಧರ ಗರುಡವಾಹನ ನರಸಿಂಹರೂಪ ಅಚ್ಯುತ ಅನಂತ ಕೇಶ ಪರಿಸುಧರ ವೃಷಿಕೇಶ ನಾರಾಯಣ ನಿಗಮ ವಂದ್ಯನೆ ನಿಗಮ ದೂರನೆ ನಿರ್ವಿಕಲ್ಪನೆ ನಿರ್ಲೇಪನೆ ಖಗಗಮನ ಕಮನೀಯ ಕಂಚದಲನೇನ ಹರೇ ಗೋವಿಂದ ನಿ ಗೋವಿಂದ. ಮಾನವ ಜನ್ಮವನ್ನು ದೇವರು ಕೊಟ್ಟ, ಅದರ ಒಳಗೊಂದು ಸಣ್ಣ ನಾಲಿಗೆಯನ್ನಿಟ್ಟ. ಗೋವಿಂದ ಅಂತ ಹೇಳಿದ ನಿಮ್ಮ ನಾಲಿಗಿದ್ದೇನು ಪ್ರಯೋಜನ? ಹೇಳಿ ಗೋವಿಂದ ನಿ ಗೋವಿಂದ. ಧರೆಯೊಳಗೆ ಗೆಲ್ಲದಲ್ಯರಿಲ್ಲ, ಕರುಣನಿಧಿ ವಿಷ್ಣು ನೀನಹುದು ಸತಿಯಲ್ಲ. ವರ ಪುರಾಣದ ಕಥೆಯು ಬಲ್ಲವರ ಹಿರಿಯರು, ವರದಿಗರು ತವರೂಪುಗಳ ಮಗಿಮೆಗಳಗಿಂದೇ. ಧರೆಯೊಳಗೆ ಎಲ್ಲದಲ್ಯರಿಲ್ಲ, ಕೃಷ್ಣ ದೇವರ ದೇವೋತ್ಮಾದಿನನ್ನು ಕಂಡಂತ ನನ್ನ ಕಣ್ಣುಗಳು ಪಾವನವಾದವು. ಷಟ್ವೈರಿಗಳನ್ನು ತ್ಯಜಿಸಿ ಪಂಚೇಂದ್ರಿಯಗಳನ್ನು ಬಿಗಿಡಿದು ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ ತಪಸ್ಸನ್ನಾಚರಿಸುವ ಮನುಮುನಿಗಳಿಗೂ ನೀನು ಗೋಚರಣಂತೆ. ಅದರ ಮಧುರ ಮೊದಲ ಮಧುರ ನಯನ ಮಧುರ ಹಸಿದ ಮಧುರ ಮಧುರಾಧಿಪತಿ ರಕಿಲ ಮಧುರಂ ಅಂತೇಳಿ ಜನಸ್ತೋಮ ನಿನ್ನನ್ನು ಕೊಂಡಾಡ್ತಾ ಇದ್ರು. ನಿನ್ನ ದಿವ್ಯ ದರ್ಶನ ಆಗುವುದಿಲ್ಲ ಅಂತ ಕೇಳಿದ್ದೇನೆ. ದುಷ್ಟರ ಸವಾಸದಿಂದ ನಿನ್ನನ್ನು ನಿಂದಿಸ್ತಾ ನಾನು ಇಲ್ಲಿಯವರೆಗೆ ಬಂದೆ. ದೇವಾ, ನನ್ನ ತಪ್ಪನ್ನು ಕ್ಷಮಿಸು ದೇವಾ. ಜಗನ್ನಾಥ ವರ ಚಂದ ಗೋಪನು ಪರಮ ಭಕ್ತಿಗಳಿಂದ ಎರಗಿ ಸಂತಿಸಲಾಗ ಕರುಣವಾರಿದಿ ಕೃಷ್ಣ ಎತ್ತಿಯಾತನುಳ್ ಒರಿದ ಕಟಾಕ್ಷದಲ್ಲಿಯೇ ಚಂದ ಗೋಪಾ ದೇವೋತ್ತಮ. ಮನದ ಮೈಲಿಗೆಯನ್ನು ದೂರೀಕರಿಸುವುದಕ್ಕಾಗಿಯೇ ನಾನು ಈ ನಾಟಕವನ್ನು ಹೂಡಬೇಕಾಯಿತು. ಹೌದು ದೇವ. ಇಲ್ಲ ಅಂತ ಅಂದ್ರೆ ಪತಿವ್ರತೆಯವರುಗಳನ್ನು ಕೆಣಕುವಷ್ಟು ಕೆಟ್ಟವನು ಕೃಷ್ಣ. ಜಗದ ಉದ್ಧಾರವನ್ನು ಮಾಡುವುದಕ್ಕಾಗಿ ಜಗತ್ತಿಗೆ
ಭೂವಿಗೆ ಅವತರಿಸಿ ಬಂದಂತಹ ಕೃಷ್ಣ ಪರನಾರಿಯನ್ನು ಬಯಸಿಯಾನೆ. ಅದೇ ಊರಲ್ಲೆಲ್ಲ ಹೇಳ್ತಾ ಇದ್ದಾರೆ 7 ವರ್ಷದ ಹುಡುಗಿಯಿಂದ ಹಿಡಿದು 70 ವರ್ಷದ ಮುದುಕಿಯನ್ನು ಬಿಟ್ಟವನಲ್ಲ ಅಂತೇಳಿ. ಅದೇನು ನಿನ್ನ ಪವಾಡ ಕೃಷ್ಣ? 7 ವರ್ಷದ ಹುಡುಗಿ, ಹಾ, ಆ ಹುಡುಗಿಗೆ ಕಾಮದ ವಾಂಛೆ ಯಾವತ್ತೂ ಇರುವುದಕ್ಕೆ ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ಯಾವುದೇ ಕಾಂಕ್ಷೆಗಳು ಇರುವುದಿಲ್ಲ. 60 ಕಳೆದಂತಹ ಮುದುಕಿಗೆ ದೇಹದಲ್ಲಿ ಇನ್ನು ವಾಂಛೆ ಇರ್ತದೆ. ಮತ್ತೆ ಮರುಕಳಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಸರ್ವಸಮರ್ಪಣಾ ಭಾವದಿಂದ ತನ್ನನ್ನು ತಾನು ಅರ್ಪಿಸಿಕೊಂಡಾಗ ಕೃಷ್ಣ ಅವರನ್ನು ಉದ್ಧರಿಸಿದ ಅನ್ನುವುದೇ ತಾತ್ಪರ್ಯ ಬಿಟ್ರೆ ಬೇರೇನೂ ಇಲ್ಲ. ಇಲ್ಲ. ಪ್ರಪಂಚದಲ್ಲಿ ನನಗೊಂದು ಹೆಸರಿದೆ. ಏನು? ಸರ್ವಕಾಂತಾವರಣ. ಹಾ ಹಾ. ಗಂಡಂದಿರಿಗೆ ಗಂಡನಾಗಿ ಮೆರೆದವ ನಾನು. ಹಾ. ನಿನ್ನ ಮನದಲ್ಲೊಂದು ದೌರ್ಬಲ್ಯ ಇತ್ತು. ಏನು ದೇವ? ಪ್ರಪಂಚದಲ್ಲಿ ನಾನೇ ವಿದ್ವಾಂಸ, ನಾನೇ ಶ್ರೇಷ್ಠ, ನಾನೇ ರೂಪವಂತ ಅನ್ನುವಂತಹ ಮಾತ್ರವಲ್ಲದೆ ಕೃಷ್ಣ ಏನೂ ಅಲ್ಲ ಅನ್ನುವಂತಹ ದುರ್ಭಾವನೆ ನಿನ್ನ ಮನದಲ್ಲಿ. ಭ್ರಮೆ ಆವರಿಸಿತು ನನ್ನನ್ನು. ಹೌದಪ್ಪ, ಅದನ್ನು ದೂರೀಕರಿಸುವುದಕ್ಕಾಗಿ ಇದನ್ನು ಈ ರೀತಿಯಾಗಿ ಮಾಡಿದ್ದೇನೆ. ಮೀಸೆ ಇದ್ದವರೆಲ್ಲ ಪುರುಷರಂತೆ, ನೀನು ಮೀಸೆ ಇಲ್ಲದಿದ್ದರೂ ಪುರುಷೋತ್ತಮ ಅಂತ ಕೊಂಡಾಡ್ತಾ ಇದ್ದಾರೆ. ಅದು ಬೇಕಾ ಈಗ? ಹೇಳಿದ್ದ. ಆದರೂ ನಿನ್ನ ಮಡದಿಗೂ ಒಂದು ಅಹಂಕಾರ ಇತ್ತು. ಜೋರುಂಟು ಅವಳಿಗೆ. ನಾನೇ ರೂಪವತಿ ಅನ್ನುವ ಅಹಂಕಾರವಿತ್ತು. ನನಗೆ ಬೈಯುವುದವಳು. ನಿನಗೆ ಬೈಯದವರು ಬೈದಾರು, ಅದು ವಿಷಯ ಬೇರೆ. ಆದರೂ ದೇವ ಹೊಗಳಿದನಲ್ಲ. ಅವಳ ಅಹಂಕಾರವನ್ನು ದೂರೀಕರಿಸುವುದಕ್ಕೂ ಇದೊಂದು ನಾಟಕ. ಆದರೂ ನೀನು ನನ್ನ ನಿಜ ಭಕ್ತನೇ ಹೌದು. ನಿಜವಾದ ನನ್ನ ಭಕ್ತರಾದರೂ ನನ್ನ ಇಷ್ಟು ಹೆಸರನ್ನು ಬಾಯಿಪಾಠ ಮಾಡಿ ಯಾರೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ನನ್ನ ವಿರೋಧಿಯಾಗಿ ನೀನಿಷ್ಟು ಬಾಯಿಪಾಠ ಮಾಡಿದೆ ನೋಡು ದೇವ. ಇನ್ನು 500 ಬಾಕಿ ಉಂಟು, ಸಮಯ ಮೀರ್ತದೆ ಅಂತೇಳಿ ನಾನು ಕಡಿತಗೊಳಿಸಿದ್ದು. ಇರಲಿ, ಇನ್ನೊಂದು ಪ್ರಯೋಗದಲ್ಲಿ ಅದನ್ನು ಉಪಯೋಗಿಸಿಕೊಂಡು. ಆದರೆ ಇದು ಮುಡಿದಂತಹ ಹೂ ಬಾಡದ ರೀತಿಯಲ್ಲಿ ಬೆಂಕಿಗೆ ಸೆದರು ನೋಡು, ಮುಡಿದ ಹೂ ಬಾಡ್ಲಿಲ್ಲ. ಹೀಗೂ ಉಂಟೆ ಅಂತ ನಾನು ಹೇಳ್ತಾ ಇದ್ದೆ, ಹೀಗೂ ಉಂಟು ಅಂತೇಳಿ ಈಗ ಗೊತ್ತಾಯ್ತು. ಇದು ನಿನ್ನ ಮಡದಿಯನ್ನು ದೇವ, ನಾನೊಂದು ತೀರ್ಮಾನ ಮಾಡಿದ್ದೇನೆ. ಈ ಪ್ರಪಂಚದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಕೃಷ್ಣ ವರ್ಷವರ್ತಿಗಳು ಅಂತ ನಾನು ಕೇಳಿದ್ದೇನೆ. ಇಷ್ಟು ತನಕ ಇವಳ ಮೈಯನ್ನು ನಾನು ಮುಟ್ಟಿದವನಲ್ಲ. ಒಂದಾಗ ಕೃಷ್ಣ ಇಲ್ಲದ್ರೆ ನಾನು ಅಂತ ತೀರ್ಮಾನ ಆಗುವಲ್ಲಿವರೆಗೆ ಈ ನಿರ್ಧಾರಕ್ಕೆ ನಾನು ಬಂದಿದ್ದೇನೆ. ಯಾವಾಗ ಅವಳ ಕರಸ್ಪರ್ಶವನ್ನು ಮಾಡಿದ್ಯೋ ಇದು ನಿನಗೆ ನಾನು ಸಮರ್ಪಿಸಿದ್ದೇನೆ. ದೇವರಿಗೆ ಸಮರ್ಪಿಸಿದ ಯಾವುದೇ ವಸ್ತುವು ಪ್ರಸಾದ ರೂಪವಾಗಿ ಭಕ್ತನಿಗೆ ಸಿಗ್ತದೆ. ನೀನು ಕೊಟ್ಟಂತಹ ಹಣ್ಣುಕಾಯಿ ಪ್ರಸಾದ ರೂಪವಾಗಿ ನಿನಗೆ. ದೇವರು ಬಾಳೆಹಣ್ಣು ಹಣ್ಣುಕಾಯಿ ತಿನ್ನುವುದಿಲ್ಲ ಅನ್ನುವ ಕಾರಣಕ್ಕಾಗಿಯೇ ಕೊಂಡು ಹೋಗಿ ಅವರು ಆಜ್ಞಾನಿಸುದು ಮಾತ್ರ. ಅದೇ ಭಟ್ರು ಹೇಳಿದರೆ ತಿನ್ 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 ಹೇಳ್ತಾರೆ. ಕೊನೆಗೆ ಕಿಣಿಕಿಣಿ ಮಾಡೋದು, ತಿನ್ನದಿದ್ರೆ ಕೌಚಿ ಮಲಗು ಅಂತ ಹೇಳಿದಾಗ ಅವರ ಬಗ್ಗೆ ವಿಮರ್ಶೆ ಮಾಡಬೇಡ. ಇಲ್ಲ ಕೃಷ್ಣ ಆಗಲಿ. ಅಂತೂ ನಿನ್ನ ಜೀವನ, ದಾಂಪತ್ಯ ಜೀವನ ಸುಖಕರವಾದ ಕಾರಣ ನಮಗಿಲ್ಲೇನು ಇನ್ನು ಕೆಲಸ ಇಲ್ಲ. ದಂಪತಿಗಳಂತ ನಾವು ಇದ್ದೇವೆ, ನೀವಿಬ್ರು ಇದ್ದೀರಿ. ಹೇಗೂ ನಾವು ನಿನ್ನ ಮುಖಕ್ಕೆ ಒಂದು ಮಂಗಳಾರತಿಯನ್ನು ಮಾಡುತ್ತಾ ಇನ್ನು ಮುಂದೆ ಯಾವ ಪ್ರಸಂಗದಲ್ಲಿ ನೀನು ಕಾಣಿಸಿಕೊಳ್ಳಲಿದೆ ಅನ್ನೋದು ಹೇಳು ನಮಗೆ. ಸದ್ಯ ಈಗ ಕಾಣಿಸಿಕೊಳ್ಳುವುದಿಲ್ಲ. ಮತ್ತೆ ನಂದ ಕಿಶೋರ ನವನೀತ ಚೋರ ಬೃಂದಾವನ ಪತಿ ಗೋವಿಂದ ಗೋವಿಂದ ಹರಿ ಗೋವಿಂದ.